नमस्कार, कारवार न्यूजात तुमगेले स्वागत करता। बीजेपी पक्षात येऊक शक्य जाईन जाल्ले कारण माजी मंत्री आपल्या विरुद्ध आधार ना आशिल्लो आरोप करता म्हण MLA रुपाली नायक हेमी सांगले। पत्रकारा बरा उलयले MLA रुपाली नायक माजी मंत्री आणि माजी MLA हेमी दोगी जाण बीजेपी जॉईन जाऊक बीजेपीचे दार बडयलात, जाल्यार हेमकां बीजेपी जॉईन जाऊक अवकाश मेळना। बीजेपी नायकाक भेट करून विनंती केल्यार बी हेमकां कोणी बी मुखार घेयना। तेजेन बेजान निराश जावन आपल्याचेर आरोप करून लोकांक गोंधळीत घालूक प्रयत्न करतात। माजी मंत्रीक इलेक्शन लागीं येईल तेन्ना आपलो क्षेत्र आनी आपले मतदार याद येतात। भ्रष्टाचार कारवारच्यान सुरू जाला म्हण सांगचे अस्नोटकर हेमी खंयचे तरी डॉक्युमेंट दाखोव ना तर आधार नाशिल्ले आरोप करचे सोडून दिवं म्हण MLAन सांगले। ವಿಷಯದಲ್ಲಿ ಎಲ್ಲೋ ಒಂದು ಕೂಡ ಈ ತನಕ ಎಲ್ಲರೂ ಆರೋಪನೆ ಮಾಡಿದ್ದಾರೆ, ಒಂದು ಪ್ರೂಫ್ ಇಲ್ಲದೆ ಆರೋಪನೆ। ನಾನು ಈಗ ಅಷ್ಟೇ ತಂದ್ರೆ ಯಾರು ಬೇಜಾರಾಗಿ ಬರ್ತೀನಿ ಗೊತ್ತಾ, ಒಂದೇ ಒಂದು ಅವರ ಹತ್ರ ಪ್ರೂಫ್ ಇಲ್ಲದೆ ಈಗ ಅವರು ಈ ಥರದ ರಾಜಕಾರಣ ಮಾಡ್ತಾ ಇದ್ದಾರೆ। ಯಾರು ಒಬ್ಬರು ಸಮಾಜ ಸೇವಕ ಅಂತ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಒಳ್ಳೆಯವನಾದರೂ ಹೆಸರು ತಗೊಳ್ಬಹುದು ಅವ್ರದ್ದು। ಒಬ್ಬ ಅವನ ಹತ್ರ ಏನೂ ಎವಿಡೆನ್ಸ್ ಇಲ್ಲ, ಏನೂ ಪ್ರೂಫ್ ಇಲ್ಲ, ಅಂಥವನು ಬಂದ್ಕೊಂಡು ಭ್ರಷ್ಟಾಚಾರ ಇದ್ದರೆ ಕೋರ್ಟ್ ಕಚೇರಿ ಇರುತ್ತೆ, ನೀವು ಏನು ನಾವು ಮಾಡಿದ್ದೇವೆ ತಗೊಂಡು ಹೋಗ್ರಿ, ನಮಗೆ ನಾವು ಹೇಳ್ತೇವಲ್ಲ, ನಾನು ಏನು ಮಾಡಿದ್ನ ಓಪನ್ ಸ್ಟೇಟ್ಮೆಂಟ್ ಕೊಡಿ, ಓಪನ್ ಏನಾದರೂ ಪ್ರೂಫ್ ಇದ್ರೆ ಕೊಡಿ। ಪ್ರೂಫ್ ಇಲ್ಲದೇ ನಮ್ಮೆಲ್ಲ ಶಾಸಕರು ಹೇಗೆ ಮಾಡಿದ್ದಾರೆ, ಶಾಸಕರು ಹೀಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅಪಾದನೆ ಹಾಕೋದು ತಪ್ಪು। ಅವರಿಗೆ ನಾವು ಕೂಡ ಫೋರ್ಟಿಂದನೇ ಆನ್ಸರ್ ಕೊಡ್ತಾ ಇದ್ದೇವೆ। ನಾನು ಅವರಿಗೆ ಬಂದ್ಕೊಂಡು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಅವರಿಗೆಲ್ಲನೂ ಮಾಡ್ಬೋದಿತ್ತು, ನಾನು ಮಾಡ್ತಾ ಇಲ್ಲ, ನಂಗೆ ಟೈಮ್ ಇಲ್ಲ, ಅಂಥವರ ಒಂದು ಮಾತಿಗೆ ಬೆಲೆ ಕೊಡಲಿಕ್ಕೆ ನಂಗೆ ಟೈಮ್ ಇಲ್ಲ, ಮತ್ತು ನನ್ನ ಟೈಮನ್ನು ಅವ್ರ ಸಲುವಾಗಿ ನಾನು ವೇಸ್ಟ್ ಮಾಡೋದು। ಅದಕ್ಕಾಗಿ ನಾನು ಅಲ್ಲಿ ಬಂದು ಕೂತ್ಕೊಂಡು ಮಾಡೋದಿಲ್ಲ। ನಮಗೇನು ಬೇಕು ಕೋರ್ಟಿನಿಂದ ನಾವು ಅವರಿಗೆ ಏನು ಬೇಕು ಅದನ್ನು ಕೊಡ್ತೀವಿ। ಮತ್ತು ನಮ್ಮ ಮೇಲೆ ಏನು ಅಪಾದನೆ ಹಾಕಿದ್ದಾರೆ, ಪ್ರತಿ ಸಲ ನಮಗೆ ಅಂತ ಲೋಕಾಯುಕ್ತರು ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ವರ್ಷ ಇಡೀ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ। ಲೋಕಾಯುಕ್ತರಿಗೆ ಪ್ರತಿ ಒಂದು ವರ್ಷಕ್ಕೆ ಶಾಸಕರು ಡೈಲಿ ವರ್ಷಕ್ಕೊಂದ್ಸಲ ನಾವು ನಮ್ಮ ಸ್ಟೇಟ್ಮೆಂಟ್ ಏನಂದ್ರೆ ಯಾವ್ಯಾವ ವರ್ಷಕ್ಕೆ ನಾವೇನು ಖರೀದಿ ಮಾಡಿದ್ದೇವೆ, ನಮ್ಮ ಹತ್ರ ಏನು ಆಸ್ತಿ ಗಳಿಕೆ ಇದೆ ಅನ್ನೋದು ಪ್ರತಿ ವರ್ಷಕ್ಕೆ ನಾವು ಲೋಕಾಯುಕ್ತರಿಗೆ ಕೊಡ್ತೇವೆ। ನಮ್ಮನ್ನು ವಿಚಾರಿಸೋ ಲೋಕಾಯುಕ್ತ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ। ಈ ರಸ್ತೆ ಮೇಲೆ ಕೂತ್ಕೊಂಡವರಿಗೆಲ್ಲ ನಾವು ನಮ್ಮ ಆಸ್ತಿ ಗಳಿಕೆ ಕೊಡಬೇಕಂತ ಅನಿವಾರ್ಯ ಇಲ್ಲ। ಅವ ಮಾಜಿ ಸಚಿವರಾಗಿ ಬೆಳಿಗ್ಗೆ ಒಬ್ಬನು ಸ್ಟೇಟ್ಮೆಂಟ್ ಏನು ಕೊಡ್ತಾನೆ, ಒಂದು ನಾಣ್ಯದ ಒಂದು ಮುಖ, ಅದಕ್ಕೆ ಜಾಯಿಂಟ್ ಆಗಿ ಅದೇ ನಾಣ್ಯದ ಇನ್ನೊಂದು ಮುಖ ಅಂದರೆ ಮಾಜಿ ಸಚಿವರು, ಅಂದರೆ ಇದು ಎಲ್ಲೋ ಒಂದು ಕಡೆಗೆ ಇವ್ರ ಪಿತೂರಿಯಿಂದನೇ ಇದಾಗ್ತಾ ಇದೆ ಅಂತ ನಾನು ಹೇಳಿ ವಿನಾಕಾರಣ ಹೆಸರು ಹಾಳು ಮಾಡಲಿಕ್ಕೆ ಈಗ ಇಲೆಕ್ಷನ್ ಬಂತು, ಒಂದು ಮಹಿಳೆಯನ್ನು ಯಾವ ರೀತಿಯಲ್ಲಿ ಕೂಗಿಸ್ಬೇಕು ಅದೆಲ್ಲ ಕೂಗಿಸ್ಕೊಂಡು ಅವಹೇಳನ ಮಾಡಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿಕೊಂಡು ನನ್ನ ಟಿಕೆಟ್ ತಪ್ಪಿಸಲಿಕ್ಕೆ ಸೆಂಟ್ರಲ್ ಎಲ್ಲ ತಿರುಗಾಡ್ತಾ ಇದ್ದಾರೆ, ಎಲ್ಲೂ ಏನೂ ಅಲ್ಗಾಡಿಸಿಲ್ಲ। ಮಾಜಿ होन्नावर तालुकाच्या केरकोंड लागीं बागांतल्या भाईंत पडिल्लो बिबटो वाघ सार्वजनिकाल्या सहकार्यात वन विभागाच्या कर्मचाऱ्यांनी सुरक्षीत वयर काढले। सालकोड ग्रामाच्या केरकोंड लागीं 1.5 वर्स वयाचो बिबटो वाघ अकस्मात भाईंत पडलो। भाईंतल्यान वयर येवंक बिबटो प्रयत्न करत आशिल्ले पळोवन स्थानीक लोकांन वन विभागाक माहिती दिली। जाग्यार येयले वन विभागाचे अधिकारीन सार्वजनिकाल्या मदतीन निसण आनी जाळ वापरान बिबट्याक सुरक्षीत वयर काढले। RFO विक्रम रेड्डी हेमगेल्या निर्देशनात बिबट्याक वयर काढले। कोस्ट गार्ड पश्चिम विभागाचे कमांडंट मनोज बाडकर आणि कोस्ट गार्ड वाइफ्स वेलफेअर असोसिएशन CGWWA अध्यक्ष अरुणी बाडकर हेमी राज्यपाल थावरचंद गेहलोत हेमकां भेटले। सरकाराल्या आदेशाप्रमाणे जिल्ह्याच्या ग्रामपंचायतीत कॉन्ट्रॅक्ट आधाराचेर काम करच्या नोकरांक कायम करूंक जाय म्हण कर्नाटक राज्य ग्रामपंचायत नोकर संघाचे प्रमुख बसवराज संगमेश हेमी सांगले। मंगळवाराक पत्रकारा बरा उलयले संगमेश ग्रामपंचायतीत कॉन्ट्रॅक्ट आधाराचेर काम करचे क्लर्क, वॉटरमॅन, डाटा एंट्री ऑपरेटर आणि स्वच्छता कर्मचारीक सरकारी नोकर म्हणून नेमणूक करूंक जाय म्हण 2017 सालात सरकारान आदेश केल्लो, पण जिल्ह्याच्या अधिकारीन सरकारालो आदेश वाऱ्यार उडयलात। हे विरोध करून नोव्हेंबर 14 तारखेक जिल्हा पंचायते फुडें स्ट्रायक करतले म्हण तेमी सांगले। ಸ್ಥಳೀಯ ಸಂಸ್ಥೆಗಳಿಂದ ಬರ್ತಕ್ಕಂಥ ಆದಾಯದ ಮೂಲಗಳಿಂದ ಅವರಿಗೆ ಕೈ ಬರಹದ ಮೂಲಕವಾಗಿ ತದನಂತರ 2017ರಲ್ಲಿ ಸರ್ಕಾರ ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಇದುವರೆಗೆ ಗುತ್ತಿಗೆ ಆಧಾರದ ಮೇಲೆ ದಿನಗೂಲಿ ಆಧಾರದ ಮೇಲೆ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೋ ಅವರಿಗೆ ತಾಲೂಕಾ ಪಂಚಾಯಿತಿಯಿಂದ ಶಿಫಾರಸು ಪಡೆದು ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಮಾಡಿ ಸರ್ಕಾರಿ ನೌಕರಸ್ಥರು ಅಂತೇಳಿ ಅವ್ರನ್ನ ಪರಿಗಣಿಸಬೇಕು।
ಅವರಿಗೆ ನಿಗದಿಪಡಿಸಿದಂತ ವೇತನವನ್ನ ಸಂಬಳವನ್ನ ಕೊಡಬೇಕು ಅನ್ನುವಂತ ಆದೇಶವನ್ನ ಸರ್ಕಾರ ಮಾಡಿದಾಗ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅನುಮೋದನೆ ಮಾಡಿದಾಗೂ ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 300-350ಕ್ಕೂ ಹೆಚ್ಚು ಈ ನೌಕರರನ್ನ ಇನ್ನೂವರೆಗೂ ಅನುಮೋದನೆ ಮಾಡಲಾರದೆ ಇರುವುದು ವಿಷಾದಕರವಾಗಿರ್ತಕ್ಕಂಥದ್ದು. इलेक्ट्रिकल दुकानात सुमार 9 लाख रुपये किमतीचे वायर बंडल चोराक धरूक चित्ताकोला पोलिसांक यश मेळयले. सदाशिवगड टोल नाका हांगा कुशाली कॉम्प्लेक्सात आशिल्ले शांतादुर्गा इलेक्ट्रिकल्स दुकानात गेल्ल्या 1 म्हयन्या फाटीं चोरी जाल्ली. दुकानाच्यान सुमार 9 लाख रुपये किमतीचे वायर बंडल चोरिले. हेची संबंद चित्ताकोला पोलीस स्टेशनाचेर कंप्लेंट दाखल जाल्ली. शोध कार्य सुरू केल्ले पोलिसान अलग अलग खंयच्यान नक्की माहिती संग्रह करून अखेरेक राजस्थान मूळवासी सध्या गोवाक रावचे ईश्वर सिंग राजपूत हेका ताब्यात घेतले. कारवार तालुक्यात परत विद्युत स्पर्श जावन पोशील जनावरांक मारची घटना घडता. रानांतल्या जनावरां मारूक लायिल्ल्या विद्युत तारीक स्पर्श करून गरव मारतात आणि एक घटना किन्नर ग्रामात परत घडली. किन्नर ग्रामाच्या बोरीबाग हांगा सोमाराक रात्रीन विद्युत स्पर्श जावन 7 म्हशीले मरण जाले. रानांतले डुक्कर शिकारी करूंक कोणी तरी विद्युत तार लावन दवरिली. ताका स्पर्श केल्ले 7 म्हशी जाग्यार मरण पावले. असली घटना कारवार तालुक्यात परत घडता. हे असले काम करतल्या विरुद्ध कठीण क्रम घेवंक जाय अशी सार्वजनिकालो आग्रह आसा. कारवार तालुक्याच्या मल्लापूर कैगा क्रॉस लागीं गंगम्मा हेमगेल घरात येयलो 7 फूट लांब किंग कोब्रा सुरक्षीत धरून रानात सोडलो. गंगम्मा हेमगेल्या घरात किंग कोब्रा येयलो दिसलो. ताबडतोब तेमी वन विभागाच्या अधिकारीक माहिती दिली. जाग्यार येयले सरपट प्राण्याधरचे वन विभागाचे बिलाल हेमी किंग कोब्रा हरसाहस करून घेवन सुरक्षीत धरलो आनी रानात सोडले. नरसिंहा मार्केट कारवारात आशिल्ले आध्यात्मिक धार्मिक पूजा सामग्रीचे आणि सांप्रदायिक शैलीत घरात तयार केल्ले शुद्ध आणि रुचिकर खाण्याचे दुकान. आमचे कडेन सगळे नमुन्याचे पूजा होम हवन लग्न मुंज गृहप्रवेश असे सगळे शुभ कार्याक जाय आशिल्ले सामग्री मेळटात. 87 वर्सांच्यान ग्राहकालो विश्वास आशिल्ले तुमगेले नरसिंह मार्केट. भारत देशात तुमकां खंय जाय आशिल्ले कडेन वस्तू घराघराक पावयता. तुमगेले गरजेचे वस्तू खातीर एक पटी भेट दिया. नरसिंहा मार्केट, कॅनरा बँका सकल, रायकर मॅनर, कैकिणी रोड, कारवार. खूप जास्त शुगर लेवल अशा लोकां खातीर चंद्रगिरी नेचर गुड कंपनीच्या शुगर कंट्रोल ज्युसा बरोबर
चंद्रगिरी नेचर क्यूर कंपनीचे शुगर नील कॅप्सूल कोणाचे पेशंट खूप वाढू लागला त्यांच्यासाठी चंद्रगिरी नेचर क्यूर घेऊन येते असा जॉईंट केअर ज्यूस आणि जॉईंट केअर कॅप्सूल. अधिक माहितीसाठी 8888029880 या नंबराचेर व्हॉट्सअप करा किंवा कॉल करा. अधिकृत विक्रेते गोविंद आयुर्वेदिक शॉप, मेन रोड, सदाशिवगड, कारवार. MLA विरुद्ध परत परत भ्रष्टाचाराचो आरोप आयकूंक येयल्यान तेमी सादापण लोकां फुडें दाखोवंक आपले आस्तीची माहिती दिवंक जाय म्हूण सल्ला दिल्लो. हेतूंत आनी कसलो विचार ना आशिल्लो, पण तेमकां शिक्षणाची कमतरता आशिल्ल्यान सगळो विशय आंगार घालन गजाल करतात. लाख लाख रुपये किमतीचे कपडे घालून दांडिया खेळून डान्स केलो म्हूण क्षेत्राची समस्या दूर जायना म्हूण तेमी अर्थ करून घेवंक जाय अशें माजी मंत्री आनंद अस्नोडकर यांनी सांगले. मंगळवाराक पत्रकारां बरोबर उलयले माजी मंत्री आनंद अस्नोडकर आपल्या विरुद्ध उलयल्या MLAल्या उलोवण्याक तेमी प्रत्युत्तर दिले. हांवें केसरी शाल घालून कपलाक तिलक लायिल्ले म्हणून कोणी बी प्रश्न करूं शकनात. हांव बी हिंदू, केसरी शाल तिलक BJP लोकांन मात्र घालूंक जायी. मागील धार्मीक आचरण प्रश्न करूंक कोणाक बी हक्क ना. हांव BJP तिकेटा खातीर माजी CM येडियुरप्पा, नळीन कुमार किंवा CT रवी हांकां भेटले ना. जाय जाल्यार हांव शपथ घेवंक तयार आसा. हेमी आतां MLA जालात. हांव केन्ना तरी BJPंतल्यान मंत्री जाल्लो बी हेमी याद दवरून घेवं जाय. हेमी काँग्रेस पक्षांतल्यान नंतर BJP येयले. आपल्या विरुद्ध कितें बी आरोप येयले नंतर आपले चमच्याक मुखार घालून पेपर स्टेटमेंट दितात. इतलेंच उरल्यार स्वता प्रेस मीट करून घेवन सत्य कितें आसा तें सांगू. हेमी BJP येयले नंतर राज्य स्तरांत BJPक 40% कमिशनाचो दाग लागला अशें अस्नोडकर हेमी सांगले. ತೊಂದರೆ ಕೊಟ್ಟಿಲ್ಲ. ಬಟ್ ಈಗ ನಮ್ಮ ಕಾರ್ಯಕರ್ತರು, ನಮ್ಮ ಸಲಹೆಗಾರರು, ನಮ್ಮ ಜನ ಬೇಸತ್ತಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಸೋ ಕಾಲ್ಡ್ RSS ಕಾರ್ಯಕರ್ತರು, ಅವ್ರು ಹೇಳ್ತಾ ಇದ್ದಾರಲ್ಲ ಇವತ್ತು RSS ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ, ಯಾರು ನಿಷ್ಠಾವಂತರು ಇಲ್ಲ ಅಲ್ಲಿ ಅಂತ ನಾನು ಇವತ್ತು ಬರೆದು ಕೊಡ್ತೀನಿ. RSS ಕಾರ್ಯಕರ್ತರಾಗ್ಲಿ, ನಿಷ್ಠಾವಂತ ಭಾರತೀಯ ಜನತಾ ಮೂಲ ಇವರು ಭಾರತೀಯ ಜನತಾ ಇವ್ರು ಕಾಂಗ್ರೆಸ್ ಅನ್ನು ಗೆಲ್ಸಿದ್ದೆ. ತಾಲೂಕಾ ಪಂಚಾಯತ್ ಇದ್ದಾಗ ಇಂಡಿಪೆಂಡೆಂಟ್ ಗೆಲ್ಸಿದ್ದೆ, ಅದರ ನಂತರ ಕಾಂಗ್ರೆಸ್ ಅಲ್ಲಿ ಇದ್ದವಳು, ಕಾಂಗ್ರೆಸ್ ಅಲ್ಲಿ ಡಿಫೀಟ್ ಆಗಿದ್ದವಳು. ಈಗ BJP ಬಂದಿದ್ದಾರೆ. ಅವಳಿಗಿಂತ ಹಳೆ BJP ನಾನು, ಅವಳಿಗಿಂತ ಸೀನಿಯರ್ BJP ನಾನು. ಆ BJP ಪಕ್ಷದಲ್ಲಿ ಮಂತ್ರಿ ಆಗಿದ್ದನು, 7 ವರ್ಷ ಇದ್ದವನು ನಾನು. ಸೊ ಇವಳು ಬಂದಿದ್ದು ಮೊನ್ನೆ BJPಗೆ. ಸೊ ಮೂಲ BJP RSS ಅವರು ಯಾರಿಗೂ ಇವ್ರ ಬಗ್ಗೆ 1% ಇವತ್ತು ಇವ್ರ ಬಗ್ಗೆ ಖುಷಿ ಇಲ್ಲ. ಯಾಕಂದ್ರೆ ಇವಳು ಪಕ್ಷಕ್ಕೆ ಕಲಂಕ ತಂದಿದ್ದಾರೆ. 40% ಅಂತ ಏನು ಬಂದಿದೆ ಅದು ದೊಡ್ಡ ಕಲಂಕ, ಭ್ರಷ್ಟಾಚಾರ ಕಲಂಕ ಪಕ್ಷಕ್ಕೆ ತಂದಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಹೆಸರು ಹಾಳು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ದೇನೋ ಪಿತೂರಿ ಇದೆ, ನನ್ನನ್ನು ಟಿಕೆಟ್ ತಪ್ಪಿಸ್ಲಿಕ್ಕೆ ನಾನು ದೇವರಿಗೆ ಕೈ ಮುಗಿತೀನಿ, ಆ ದೇವರಿಗೆ ಕೈ ಮುಗಿತೀನಿ. ಅವಳಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡಬಾರ್ದು ಪಕ್ಷ ಟಿಕೆಟ್. ಆ ಮಹಿಳೆ ಇದ್ದಾರೆ, ಆ ಮಹಿಳೆಗೆ ಟಿಕೆಟ್ ಕೊಡಬೇಕು. ಭಾರತೀಯ ಜನತಾ ಪಕ್ಷದ ಟಿಕೆಟು ಇವತ್ತು ರೂಪಾಲಿ ನಾಯಕರಿಗೆ ಘೋಷಣೆ ಅಂತ ನಾನು ಸರ್ಕಾರಕ್ಕೆ, ನಮ್ಮ ಅಧ್ಯಕ್ಷರಿಗೆ, ಬೇಕಾದ ಪ್ರಧಾನಮಂತ್ರಿ ಪ್ರತಿಯೊಬ್ಬರಿಗೂ ಮನವಿ ಮಾಡ್ತಾ ಇದ್ದೀನಿ. BJP ಟಿಕೆಟ್ ಆ ಮೇಡಮ್ಗೆ ಕೊಡ್ರಿ, ಯಾರು ಪೈಪೋಟಿ ಮಾಡೋದು ಬೇಡ. ಸೊ ಹಾಗಾಗಿ ನಾವು ಪಿತೂರಿ ಮಾಡೋದಾಗ್ಲಿ, ಪಕ್ಷದ ಟಿಕೆಟ್ ಕೇಳೋದು ಪ್ರಶ್ನೆನೇ ಇಲ್ಲ. ಮುಂದಿನ ದಿನ ನಾನು ಯಾವ ಹೆಜ್ಜೆ ತಗೋಬೇಕು, ಈ ತಿಂಗಳ ದೀಪಾವಳಿ ಆದ ನಂತರ ತಕ್ಷಣವಾಗಿ ನಾನು ಡಿಸಿಷನ್ ತಗೊಳ್ಳುವಂಥ ವ್ಯವಸ್ಥೆ ಆಗುತ್ತೆ. ಯಾರು ಅಧಿಕಾರದಲ್ಲಿ ಇರ್ತಾರೆ, ಯಾವ ಅಧಿಕಾರದಲ್ಲಿ ಇರುವುದಿಲ್ಲ, ಯಾವ ವಿರೋಧ ಪಕ್ಷದಲ್ಲಿ ನಾವು ಏನು ಮಾಡಬೇಕು, ವಿರೋಧ ಪಕ್ಷದಲ್ಲಿ ಇದ್ದು ನಾನು ಸಂಪೂರ್ಣ 100% ಈ MLAಗೆ, ಅನ್ಪಡ್ MLAಗೆ ನಾನು ಸಹಕಾರ ಕೊಟ್ಟಿದ್ದ ಆನಂದ್ ಅಸ್ನೋಡಿಗರ್, ಅನ್ಪಡ್ MLAಗೆ ಸಹಕಾರ ಕೊಟ್ಟಿದ್ದ ಆನಂದ್ ಅಸ್ನೋಡಿಗರ್ ಈವರೆಗೂ ಒಬ್ಬ ಹೆಂಗಾಗಿ ಲೇಡೀಸ್ ಆಗಿ, ಮಹಿಳೆಯಾಗಿ ಅವಳಿಗೆ ನಾವು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಮಹಿಳೆಯರಿಗೆ ನಾವು ತೊಂದರೆ ಕೊಡಬಾರ್ದು, ವಿರೋಧ ಪಕ್ಷದಲ್ಲಿದ್ದು ಅವರ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ವಿರೋಧ ಮಾಡಬಾರ್ದು ಅಂತ ಒಂದೇ ದೃಷ್ಟಿಯಿಂದ ಅವಳಿಗೆ ಸಹಕಾರ ಮಾಡಿದ್ದೀವಿ. ಅವಳು ಏನೇನು ಮಾಡಿದ ಅದಕ್ಕೆ ನಾವು ಸಹಕಾರ ಮಾಡಿದ್ದೀವಿ. ಅದನ್ನು ಬಿಟ್ಟು ನಮ್ಮ ಮೇಲೆ ಆರೋಪ ಮಾಡೋದು ಬಹಳ ತಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳಿಬಿಡ್ತೀನಿ. ಎದ್ದಿಂತು ಸುನೀಲ್, ದಿನಕರ್, ಸಿದ್ದರಾಮಯ್ಯ, ಕಾಗೇರಿ ಅಂದಿಲ್ಲ. ಹಗುರಾಗಿ ಯಾರಿಗೂ ಮಾತಾಡಿಲ್ಲ, ಮರ್ಯಾದೆ ಕೊಟ್ಟು ಮಾತಾಡಿದ್ದೀನಿ. ಏಕವಚನದಲ್ಲಿ ಒಬ್ಬ ಶಾಸಕರಿಗೆ ಕರೆಯುವಂತ ವ್ಯವಸ್ಥೆ ನಾವು ನೋಡಿದ್ದು ಈ ಕಾರವಾರ ಪ್ರತಿನಿಧಿಯಿಂದ. ಏಕವಚನ, ಸುನೀಲ್ ಸುಮ್ಮನಿರ್ರಿ, ದಿನಕರ್ ಸುಮ್ಮನಿರ್ರಿ. ಅವರೆಲ್ಲ ಹಿರಿಯರಪ್ಪ, 2 ಸಲ 3 ಸಲ MLA ಆಗಿದ್ದವರು.
ನೀವು ಎಜುಕೇಶನ್ ಇಲ್ಲ ಅಂದರೆ ನೀವು ಆ ಥರ ಮಂಗನ್ ಥರ ಇವತ್ತು ನೀವು ಇದು ಏನು ವಿಧಾನಸಭೆಯಲ್ಲಿ ಮಾತಾಡ್ತಿರಲ್ಲ, ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಎಜುಕೇಶನ್, ಸಿಂಪಲ್ ಇದು ಎಕ್ಸಾಂಪಲ್ ದಟ್ ಯು ಆರ್ ಅನ್ಎಜುಕೇಟೆಡ್. ನಿಮ್ಗೆ ಎಜುಕೇಶನ್ ಇಲ್ಲ ಅಂತ ತಾವು ಏಕವಚನದಲ್ಲಿ ಎಲ್ಲರಿಗೆ ಮಾತಾಡ್ತೀರಿ. ಒಬ್ಬ ಶಾಸಕರಂತ ಹಿರಿಯರು ತಮ್ಮನ್ನು ಕಾಗೇರಿ ಅಂತವರು ಅಸೆಂಬ್ಲಿಯಲ್ಲಿ ನಿಮ್ಗೆ ಕಾಲಾವಕಾಶ ಕೊಡ್ತೀನಿ, ಎಲ್ಲರೂ ಬರಲಿ ಡಿಸ್ಕಷನ್ ಮಾಡುವ ಅಂದರೆ ಅವರಿಗೆ ನೀವು ಮಾತು ಕೇಳಲ್ಲ. ನಿಮ್ಮ ವರ್ತನೆ, ನಿಮ್ಮ ಮಾತೇನು ಅದು ಕ್ಲಿಯರ್ ಆಗಿ ಜನರಿಗೆ ಕಾಣ್ತಾ ಇದೆ, ನೀವು ಅನ್ಎಜುಕೇಟೆಡ್ ಅಂತ. ನಿಮ್ಮಲ್ಲಿ ತಾಳ್ಮೆ ಇಲ್ಲ, ನಿಮ್ಮಲ್ಲಿ ಬುದ್ಧಿ ಇಲ್ಲ, ಮಾತಾಡೋದನ್ನ ಜ್ಞಾನ ಇಲ್ಲ, ಯಾರ ಹತ್ರ ಹೆಂಗೆ ಮಾತಾಡ್ಬೇಕಂತ. ಆನಂದ್ ಎಜುಕೇಟೆಡ್ ಆಗಿ ಏನು ಮಾಡಿದಾರಂತ ಕರ್ನಾಟಕದಲ್ಲಿ ಗಡಿಭಾಗ, ಕಾರವಾರ ಗಡಿ ಭಾಗದಲ್ಲಿ ಕನ್ನಡ ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ. ಇಂಗ್ಲಿಷ್ ಐ ಸ್ಪೀಕ್ ಬೆಟರ್ ದೆನ್ ಮೋಸ್ಟ್ ಆಫ್ ದ MLAs. ಹಿಂದಿ ನಾನು ಫ್ಲೂಯೆಂಟ್ ಆಗಿ ಮಾತಾಡ್ಬೋದು. ಯಾವ ದೇಶ ವಿದೇಶ ಹೋಗಿ ಕಾರವಾರ ಬಗ್ಗೆ ಆಗಲಿ, ಕಾರವಾರ ಜನತೆ ಅಭಿವೃದ್ಧಿಗಾಗಿ ನಾನು ಮುಂದೆ ಹೋಗ್ಬೋದು. ಯಕ್ಷಗಾನ ಆರ್ಕೆಸ್ಟ್ರಾ ಅದು ಕೇವಲ ಕ್ಷಣ ಮಾತ್ರ, ಅದು ಪ್ರೋಗ್ರಾಮ್ ಆಗುವ ಮಾತ್ರ ಅಷ್ಟೇ. ನೀವು ಡಾನ್ಸ್ ಹಾಕಿದ್ದೇ ಬಂತು, ನೀವು ದಂಡ ಆಡಿದ್ದೇ ಬಂತು, ಅದು ಬಿಟ್ಟರೆ ಮತ್ತೆ ಏನು ಬರಲ್ಲ ಇಲ್ಲಿ. आयचा इतलाच न्यूज मुखाल न्यूजा खातीर पळयत रावा कारवार न्यूज कोंकणी. देव बरें करूं. कारवार न्यूजा खातीर सबस्क्राईब करा आणि डेली न्यूजा खातीर बेल आयकॉन प्रेस करा.